ಕಾಲೇಜಿಗೆ ಶೂ ಧರಿಸಿ ಬಂದಿರೋದಕ್ಕೆ ಸೀನಿಯರ್ ವಿದ್ಯಾರ್ಥಿಗಳು ರ್ಯಾಗಿಂಗ್ ನಡೆಸಿದ ಘಟನೆ ಮಂಗಳೂರಿನ ಗಡಿಭಾಗದ ಕಾಸರಗೋಡಿನಲ್ಲಿ ನಡೆದಿದೆ. ಕಾಸರಗೋಡಿನ ಚಿತ್ತಾರಿ ಜಮಾತ್ ಹೈಯರ್ ಸೆಕೆಂಡರಿ ಶಾಲೆಯಲ್ಲಿ ಒಂದು ಘಟನೆ ನಡೆದಿದೆ. ಪ್ರಥಮ ಪಿಯುಸಿ ವಿದ್ಯಾರ್ಥಿಗೆ ಥಳಿಸಲಾಗಿದೆ. ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳು ಈ ಒಂದು ಯುವಕನಿಗೆ ಹಲ್ಲೆಯನ್ನು ನಡೆಸಿದ ಬಗ್ಗೆ ವರದಿಯಾಗಿದೆ. ಬಿಲಾಲ್ ನಗರದ ಅಪ್ರಾಪ್ತ ವಿದ್ಯಾರ್ಥಿಗೆ ಥಳಿಸಿದ್ದಾರೆ. ಸೀನಿಯರ್ಸ್ ಶೂ ಧರಿಸಿದ್ದಕ್ಕಾಗಿ ಹಾಡುವಂತೆ ಹೇಳಿದ್ರು. ಬಳಿಕ ಹಾಡಲು ನಿರಾಕರಿಸಿದಾಗ ಶಾಲೆಯ ಬಸ್ ನಿಲ್ದಾಣದಲ್ಲಿ ಆ ಹುಡುಗನ ಮೇಲೆ ಹಲ್ಲೆ ನಡೆಸಿದ ಬಗ್ಗೆ ವರದಿಯಾಗಿದೆ.